ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಲೋಕದ ದಾಂಧಲೆಗಳು, ರಾದ್ಧಾಂತಗಳು, ಕೊಲೆ ಸುಲಿಗೆ ಮುಂತಾದ ಪಾಪಿಷ್ಟ ಕೆಲಸಗಳನ್ನ ಬಯಲಿಗೆಳೆಯುವ ಕಾರ್ಯಕ್ರಮ ಕ್ರೈಮ್ ಬೀಟ್ಗೆ ಸ್ವಾಗತ. ನಾನು ಆದಿತ್ಯ. ವೀಕ್ಷಕರೇ, ಕೆಲವೊಂದು ಪ್ರಕರಣಗಳೇ ಹಾಗೆ ಅತ್ಯಂತ ಹೇಯವಾಗಿ ಇರುತ್ತೆ. ಕೇಳಿಸಿಕೊಳ್ಳೋದಕ್ಕೂ ಭಯವಾಗುತ್ತೆ. ಆದರೆ ಅನುಭವಿಸಿದವರ ಸ್ಥಿತಿ ಮಾತ್ರ ಊಹಿಸಿಕೊಳ್ಳುವುದು ಅಸಾಧ್ಯ. ನಮ್ಮ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಒಂದು ವಿಲಕ್ಷಣ ಘಟನೆ. ಒಬ್ಬಳು ಅಸಹಾಯಕ ಹೆಣ್ಣಿನ ಆಕ್ರಂದನ ಮತ್ತು ಅದಕ್ಕೆ ಕಾರಣರಾದ ನಿಷ್ಕರುಣಿ ಪಾಪಿಗಳು. ಈ ಕುರಿತಾದ ಬೆಚ್ಚಿ ಬೀಳಿಸುವ ಸ್ಟೋರಿ ಇಲ್ಲಿದೆ, ನೋಡ್ಕೊಂಬನ್ನಿ. ಪ್ರಿಯ ವೀಕ್ಷಕರೇ, ಇವತ್ತಿನ ಕ್ರೈಮ್ ಬೀಟ್ ಅನ್ನ ಅತ್ಯಂತ ನೋವಿನಿಂದ ನಡೆಸಿಕೊಡಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಯಾಕೆ ಅನ್ನುವ ಕಾರಣ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಕಡಲ ನಾಡು ಮಂಗಳೂರಿಗೆ ಕ್ರೈಮ್ಗಳು ಹೊಸದಲ್ಲ, ಕ್ರಿಮಿನಲ್ಸ್ಗಳು ಹೊಸಬರಲ್ಲ. ಪ್ರತಿ ಬಾರಿಯೂ ಒಂದಲ್ಲ ಒಂದು ಕಾರಣಗಳಿಗೆ, ಗ್ಯಾಂಗ್ ವಾರ್ಗಳಿಗೆ, ಹೊಡೆದಾಟಗಳಿಗೆ, ಏನು ಇಲ್ಲಿರುವ ಸಂಘಟನೆಗಳು ಪ್ರಚಾರಕ್ಕಾಗಿ ನಡೆಸುವ ಪ್ರತಿಭಟನೆಗಳಿಗೆ, ಗಲಾಟೆಗಳಿಗೆ ಏನೇನೂ ಕೊರತೆ ಇಲ್ಲ. ಆದ್ರೆ ಈ ಬಾರಿ ಮತ್ತೆ ಮಂಗಳೂರು ಸದ್ದು ಮಾಡಿದೆ. ಇಡೀ ದೇಶವೇ ಬೆಚ್ಚಿ ಬೀಳಿಸುವ ವಿಲಕ್ಷಣ ಘಟನೆಗೆ ಸಾಕ್ಷಿಯಾಗಿದೆ. ಈ ಬಾರಿ ಕುಡ್ಲಾ ಫೇಮಸ್ ಆಗಿದ್ದು ಯಾವುದೇ ಅಂಡರ್ ವರ್ಲ್ಡ್ ವಿಚಾರದಲ್ಲಿ ಅಲ್ಲ, ಗ್ಯಾಂಗ್ ವಾರ್ನಲ್ಲೂ ಅಲ್ಲ, ರಿವೆಂಜರ್ ಮರ್ಡರ್ನಲ್ಲಿ ಅಲ್ಲ. ಯಾಕೆ? ಹೋಮ್ ಸ್ಟೇ ದಾಳಿಯಾಗಲಿ, ಪಬ್ ದಾಳಿಯಾಗಲಿ ಇದ್ಯಾವುದೂ ಅಲ್ಲವೇ ಅಲ್ಲ. ನಡೆದಿರುವುದು ಇಡೀ ಕರಾವಳಿಯ ಜನತೆ ತಲೆ ತಗ್ಗಿಸುವ ಅತ್ಯಂತ ಹೇಯ ಕೃತ್ಯಕ್ಕೆ ಸಾಕ್ಷಿಯಾಗಿ ಬೀಳ್ತಿದೆ. ಹೌದು ವೀಕ್ಷಕರೇ, ಒಳ್ಳೆಯ ವಿಷಯವಾಗಿದ್ರೆ ಎದ್ದು ನಿಂತು ಹ್ಯಾಟ್ಸ್ ಆಫ್ ಅನ್ಬಹುದಿತ್ತು. ಆದ್ರೆ ನಡೆದ ವಿಷಯ ಕೇಳಿದ್ರೆ ಎಂತವರಿಗೂ ಒಮ್ಮೆ ನಾಚಿಕೆಯಾಗಬೇಕು. ನಾವೆಂತ ಸಮಾಜದಲ್ಲಿ ಹುಟ್ಟಿದ್ದೇವೆ ಅನ್ನುವ ಪ್ರಶ್ನೆ ಮಾತ್ರ ಪ್ರತಿ ಬಾರಿಯೂ ನಮಗೆ ನಾವೇ ಕೇಳಿಕೊಳ್ಳುವಂತ ದುಸ್ಥಿತಿಗೆ ತಲುಪಿದ್ದೀವ ಅನ್ನುವಷ್ಟರ ಮಟ್ಟಿಗೆ ಕೆಟ್ಟು ಕೆರ ಹಿಡಿದು ಹೋದಂತಿದೆ ಸಮಾಜದ ಸ್ವಾಸ್ಥ್ಯ. ಹೌದು ಕಣ್ರೆ, ಇದೇ ರೀತಿಯ ಹೇಯ ಕೃತ್ಯ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯ ಗಲ್ಲಿಯಲ್ಲಿ ನಡೆದಿತ್ತು. ನಿರ್ಭಯ ಅತ್ಯಾಚಾರ ಕೊಲೆ ಪ್ರಕರಣ ಇಡೀ ಭಾರತವನ್ನ ಬೆಚ್ಚಿ ಬೀಳಿಸಿತ್ತು. ಪಾಪ ಆ ಹೆಣ್ಣು ಮಗಳು ಅನುಭವಿಸಿದ ಕಷ್ಟಗಳಿಗೆ ಸ್ಪಂದಿಸುವಂತೆ ಈ ಸಮಾಜ ಮತ್ತು ಕಾನೂನು ನಾಟಕವಾಡಿತ್ತ ಅದೂ ಗೊತ್ತಿಲ್ಲ. ಆದ್ರೆ ಅವತ್ತಿನ ದಿನ ನಡೆದ ಪ್ರತಿಭಟನೆಗಳಿಗೆ, ಆಕ್ರೋಶಗಳಿಗೆ ಸ್ಪಂದನೆ ಎನ್ನುವಂತೆ ಈ ರೀತಿಯ ಪ್ರಕರಣ ನಡಿಲೇಬಾರದು ಅಂತ ಗಂಭೀರವಾಗಿ ಪರಿಗಣಿಸಿ ನಮ್ಮ ಘನತೆವೆತ್ತ ಕಾನೂನು ಇಲಾಖೆ ಹೊಸ ಕಾನೂನು ಸೃಷ್ಟಿ ಮಾಡಿತು. ಅದು ಅತಿ ದೊಡ್ಡ ಕಾನೂನಿನ ಸಂಪುಟದಲ್ಲಿ ಕೇವಲ ದಾಖಲೆಗಾಗಿ ಮಾತ್ರ ಸೀಮಿತವಾಗಿ ಹೋಯಿತೇ ವಿನಃ ಇಂತಹ ವಿಲಕ್ಷಣ ಪ್ರಕರಣಗಳಿಗೆ ಇದುವರೆಗೂ ಕೂಡ ಅಂತ್ಯ ಹಾಡೋದಕ್ಕೆ ಆಗ್ಲಿಲ್ಲ ಅನ್ನೋದು ಈ ದೇಶದ ಕಾನೂನಿನ ನಗ್ನ ಸತ್ಯ. ಇದ್ಯಾವ ಕಾನೂನುಗಳು ಅತ್ಯಾಚಾರಿಗಳಿಗೆ ಭಯವನ್ನ ಉಂಟು ಮಾಡಲಿಲ್ಲ. ನಾವಿಂತ ಪಾಪಿಷ್ಟ ಕೆಲಸ ಮಾಡಬಾರ್ದು ಅಂತ ಯಾವತ್ತೂ ಅನ್ಸ್ಲಿಲ್ಲ. ಕಾಮ ಅತಿರೇಕವಾಗಿ, ಅತ್ಯುಗ್ರ ಕಾಮವಾಗಿ ಇನ್ಯಾರದೋ ಹೊಟ್ಟೆಯಲ್ಲಿ ಹುಟ್ಟಿ ಅದೆಷ್ಟು ಆಸೆ ಕನಸುಗಳನ್ನ ಎದೆಯ ಒಳಗೆ ಹುದುಗಿಟ್ಟುಕೊಂಡು ಬೆಳೆದು ತನ್ನದೇ ಆದ ಕಷ್ಟದಲ್ಲಿ ಬದುಕುತ್ತಿದ್ದ ಸಾವಿರಾರು ಜನ ಅಮಾಯಕ ಯುವತಿಯರು ಅತ್ಯಾಚಾರದ ಕೆನ್ನಾಲಿಗೆಗೆ ಸಿಕ್ಕಿ ನಲುಗಿ ಹೋಗಿದ್ದಾರೆ. ದೆಹಲಿಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣದಂತಹ ಇನ್ನೊಂದು ಪ್ರಕರಣ ಮಂಗಳೂರಿನಲ್ಲಿ ನಡೆದೇ ಹೋಗಿದೆ. ಹೌದು ಕಣ್ರೆ, ಪ್ರೀತಿಸೋದು ತಪ್ಪು, ಪ್ರೀತಿಸಿದವನ ಜೊತೆ ಹೊರಗಡೆ ಸ್ವಚ್ಛಂದವಾಗಿ ತಿರುಗಾಡೋದು ತಪ್ಪು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗಿದೆ. ಈಗ ಯಾರು ಪ್ರೀತಿಯ ಬಲೆಯಲ್ಲಿ ಬೀಳಲ್ಲ ಹೇಳಿ? ಎಲ್ಲರಿಗೂ ಒಂದಲ್ಲ ಒಂದು ಲವ್ ಇದ್ದೇ ಇರುತ್ತೆ. ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಹಾಗೆಯೇ ಜೊತೆಗೆ ಓಡಾಡೋಣ ಅಂತನೂ ಅನ್ಸೋದು ಇಂದಿನ ಯುವಕರಿಗೆ ಕಾಮನ್ ಆಗಿ ಅನ್ಸುತ್ತೆ.
ಅದೇ ರೀತಿ ಪ್ರೀತಿ ಅಂದ್ರೇನು ಹಾಗೆ ಎಂತವರನ್ನ ಹುಚ್ಚರಂತೆ ಮಾಡುತ್ತೆ. ಮನಸ್ಸೆಲ್ಲ ಪ್ರೀತಿಸಿದವರ ಜೊತೆ ಇರಬೇಕು, ಅವರ ಜೊತೆ ಕಾಲ ಕಳಿಬೇಕು ಅಂತ ಅನಿಸೋಕೆ ಶುರುವಾಗುತ್ತೆ. ಅದರಲ್ಲೂ ಇತ್ತೀಚಿನ ಲೈಫ್ ಸ್ಟೈಲ್ ನಲ್ಲಿ ಇದೆಲ್ಲ ಕಾಮನ್ ಬಿಡಿ. ಆದ್ರೆ ಕೆಲವು ಪ್ರಕರಣಗಳು ಅತಿರೇಕವಾಗಿರುವ ಉದಾಹರಣೆಗಳೂ ಇದೆ. ಆದ್ರೆ ಇಲ್ಲಿ ಆಗಿರುವ ಘಟನೆಗಳನ್ನ ನೋಡ್ತಾ ಹೋದ್ರೆ, ಕೇಳ್ತಾ ಹೋದ್ರೆ ಒಮ್ಮೆಲೆ ಭಯವಾಗುತ್ತೆ. ಪ್ರೀತಿಸಿದವರು ಹೊರಗಡೆ ಓಡಾಡ್ಲೇಬಾರದ ಅನ್ನುವ ಕೆಟ್ಟ ಅನುಮಾನಗಳು ಮೈಂಡ್ನಲ್ಲಿ ಗಿರಿಕ್ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ನಡೆದ ಘಟನೆ ಅಷ್ಟು ಭಯಾನಕವಾಗಿದೆ, ಎಂಥವರನ್ನ ಕೂಡ ಬೆಚ್ಚಿ ಬೀಳಿಸುತ್ತೆ. ಅಷ್ಟಕ್ಕೂ ಈ ಇಡೀ ಕರ್ನಾಟಕ ತಲೆ ತಗ್ಗಿಸುವ ಘಟನೆ ಹೇಗೆ ನಡೆಯಿತು ಅಂತ ಹೇಳ್ತೀನಿ ಕೇಳಿ. ಅವತ್ತು ನವೆಂಬರ್ 18. ಉಳಿದ ದಿನಕ್ಕೆ ಹೋಲಿಸಿದ್ರೆ ಅವತ್ತು ಮಂಗಳೂರು ಶಾಂತವಾಗಿತ್ತು. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಶಾಂತವಾಗಿದ್ದ ತೋಟಾ ಬೇಂಗ್ರೆಯಲ್ಲಿ ಒಂದು ಅಮಾಯಕ ಹೆಣ್ಣು ಮಗಳ ಆಕ್ರಂದನ ಕೇಳಿಬಂತು. ಎಸ್, ಮಂಗಳೂರಿನ ತೋಟ ಬೆಂಗ್ರೆಯಲ್ಲಿ ಯುವ ಪ್ರೇಮಿಗಳಿಬ್ಬರು ವಿಹಾರಕ್ಕೆಂದು ಬಂದಿದ್ರು. ಬರ್ಲಿ ಬಿಡಿ, ಈಗಾಗಲೇ ಹೇಳಿದಂತೆ ಲವ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಲವ್ ಮಾಡಬಾರದೆಂದು ಕಾನೂನು ಕೂಡ ಹೇಳಿಲ್ಲ. ಹಾಗಾಗಿ ಲವ್ ಅತಿಯಾದ ಹದಿಹರೆಯದ ವಯಸ್ಸಿನಲ್ಲೇ ಹುಟ್ಟುತ್ತೆ. ಸಿಗ್ಬೇಕು, ಮಾತಾಡಿಸ್ಬೇಕು, ತಪ್ಕೋಬೇಕು, ಮುತ್ತು ಕೊಡ್ಬೇಕು ಅನ್ನೋ ಆಸೆ ಬಯಕೆ ಇರುತ್ತೆ. ಇಟ್ಸ್ ಕಾಮನ್. ಪ್ರೇಮಿಗಳಿಬ್ಬರು ಎಲ್ಲಿಯಾದ್ರೂ ಪ್ರೈವಸಿ ಜಾಗದಲ್ಲಿ ಒಂದಾದ್ರೆ ತಾವು ಇರುವ ಜಾಗ ಮರೆತು ನಾವು ಏನ್ ಮಾಡ್ತಿದ್ದೀವಿ ಅನ್ನೋ ಭ್ರಮೆನೂ ಇರೋದಿಲ್ಲ. ಹಾಗಂತ ಇದು ತಪ್ಪು ಅಂತನೂ ಅಲ್ಲ, ಸರಿ ಅಂತನೂ ಅಲ್ಲ. ಅದೆಲ್ಲ ಅವರವರ ಭಾವನೆಗಳಿಗೆ ಬಿಟ್ಟಿದ್ದು. ಇಷ್ಟು ಪರ್ಸನಲ್ ಅಂತಾರಲ್ಲ ಹಾಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೀಚ್ ಪಾರ್ಕ್ ನಲ್ಲಿ ಅಸಭ್ಯವಾಗಿ ವರ್ತಿಸುವ ಪ್ರೇಮಿಗಳೇ ಹೆಚ್ಚು. ಪೊಲೀಸ್ ರೈಡ್ ಮಾಡಿದ್ರೆ ಡೋಂಟ್ ಕೇರ್ ಅಂತ ಯಾರೂ ಇಲ್ಲದ ಜಾಗದಲ್ಲಿ ತಮ್ಮ ಪ್ರೀತಿಯಲ್ಲಿ ಮೈ ಮರಿತಾರೆ ಪಾಪ. ಹೌದು, ಯುವ ಪ್ರೇಮಿಗಳಿಬ್ಬರು ಮಂಗಳೂರಿನ ತೋಟ ಬೇಂಗ್ರೆ ಆಳಿವೆ ಬಾವಿ ಕಡೆ ವಿಹಾರಕ್ಕೆಂದು ಬಂದಿದ್ರು. ಪ್ರೇಮಿಗಳಿಬ್ಬರು ಮಂಗಳೂರು ಬಸ್ ನಿಲ್ದಾಣದಿಂದ ಇಳಿದು ನೇರವಾಗಿ ಮಂಗಳೂರು ದಕ್ಕೆಗೆ ಬಂದು ಅಲ್ಲಿಂದ ತೋಟ ಬೇಂಗ್ರೆಯನ್ನ ತಲುಪಿದ್ರು. ಮಂಗಳೂರು ದಕ್ಕೆಯಿಂದ ಬೇಂಗ್ರೆಗೆ ಬೋಟ್ನ ವ್ಯವಸ್ಥೆ ಇದ್ದು ದಕ್ಕೆಯಿಂದ ಬೇಂಗ್ರೆಗೆ ಬೋಟ್ನಲ್ಲಿ ತೆರಳುತ್ತಾರೆ. ಪಾಪ ಆ ಪ್ರೇಮಿಗಳು ಏನೆಲ್ಲ ಊಹಿಸಿಕೊಂಡು ಬಂದಿದ್ರೋ ಗೊತ್ತಿಲ್ಲ. ಆದ್ರೆ ಆಗಿದ್ದಂತೂ ಬೇರೆಯೇ. ಎಲ್ಲವೂ ವಿಧಿಯ ಆಟ. ಬೇಂಗ್ರೆಗೆ ಬೋಟ್ ಮೂಲಕ ದಡ ಸೇರಿದ ಮೇಲೆ ಪ್ರೇಮಿಗಳಿಬ್ಬರು ನಡ್ಕೊಂಡು ಬಂದು ತೋಟ ಬೇಂಗ್ರೆಯ ಡೆಡ್ ಎಂಡ್ಗೆ ಬಂದು ಕೂತ್ಕೊಂಡು ಮೈಮರೆತು ಮಾತಾಡ್ತಾ ಇದ್ರು. ಒಂದ್ ಕಡೆ ಅರಬ್ಬಿ ಸಮುದ್ರದ ಭೋರ್ಗರೆಯುವ ಅಲೆಗಳು, ಅದರ ಮಧ್ಯೆ ಪ್ರೀತಿ ಅಂದ್ಮೇಲೆ ಅದು ಇದು ಮಾತುಗಳು, ಸಣ್ಣ ಪುಟ್ಟ ರೊಮ್ಯಾನ್ಸ್ಗಳು ಇತ್ತೀಚಿನ ಯುವ ಪ್ರೇಮಿಗಳಲ್ಲಿ ಕಾಮನ್ ಬಿಡಿ. ಅದೇ ರೀತಿ ತಮ್ಮ ಎಲ್ಲ ಸಮಸ್ಯೆಗಳನ್ನ ಮರೆತು ಖುಷಿಯಿಂದ ಇದ್ದ ಜೋಡಿಗಳಿಗೆ ಒಮ್ಮೆಲೆ ಶಾಕ್ ಆಗಿತ್ತು. ಅಲ್ಲಿ ನಡೆದದ್ದು ಕರಾಳ ಘಟನೆ. 7 ಮಂದಿ ಯುವಕರ ತಂಡ ಯುವ ಜೋಡಿಗಳನ್ನ ರೇಗಿಸೋಕೆ ಶುರು ಮಾಡಿದ್ರು. ಇದರಿಂದ ಕಿರಿಕಿರಿ ಅನುಭವಿಸಿದ್ರು. ನಂತರ ಪದೇ ಪದೇ ಕಾಮುಕರು ಕೀಟಲೆ ಕೊಟ್ರು, ಸಹಿಸಲಾರದ ನೋವನ್ನ ಕೊಟ್ರು. ನಂತರ ಅಜ್ಞಾತ ಸ್ಥಳದಲ್ಲಿ ಯಾರೂ ಇಲ್ಲ ಅಂತ ಅರಿತ ಆ 7 ಮಂದಿ ಕಾಮುಕರ ತಂಡ ಯುವಕನಿಗೆ ಹಲ್ಲೆ ನಡೆಸ್ತಾರೆ. ನಂತರ ಯುವತಿಯನ್ನ ಒಬ್ಬೊಬ್ಬರಾಗಿ ಸರಣಿಯಾಗಿ ಅತ್ಯಾಚಾರ ಮಾಡ್ತಾರೆ. ಆದ್ರೆ ದುರಂತ ಅಂದ್ರೆ ಬೋರ್ಗರೆಯುವ ಅಲೆಗಳ ಶಬ್ದಕ್ಕೆ ಪಾಪ ಆ ಯುವತಿಯ ಕಿರಿಚಾಟ ಕೇಳಿಲ್ಲ ಅನ್ಸುತ್ತೆ. ಸರಣಿ ಅತ್ಯಾಚಾರದ ಬಳಿಕ ಆ ಕಾಮುಕರು ಯುವ ಪ್ರೇಮಿಗಳಿಗೆ ಜೀವ ಬೆದರಿಕೆ ನೀಡ್ತಾರೆ. ವಿಷಯಗಳನ್ನ ಯಾರಲ್ಲಾದ್ರೂ ತಿಳಿಸಿದ್ರೆ ಕೊಲ್ಲೋದಾಗಿಯೂ ಹೇಳ್ತಾರೆ. ಅವತ್ತು ಅಲ್ಲಿ ಪ್ರೇಮಿಗಳು ಯಾಕೆ ಹೋದ್ರು? ಅವತ್ತಿನ ದಿನ ನಿಜಕ್ಕೂ ಅಲ್ಲಿ ನಡೆದದ್ದಾದರೂ ಏನು? ಮತ್ತು ಇಡೀ ಕರಾವಳಿಯೇ ತಲೆ ತಗ್ಗಿಸುವ ಕೆಲಸ ನಡೆದದ್ದಾದರೂ ಹೇಗೆ? ಹೀಗೆ ಮುಂತಾದ ಪ್ರಶ್ನೆಗಳು ತೆರೆದುಕೊಳ್ತಾ ಹೋಗುತ್ತೆ. ಅದಕ್ಕೆಲ್ಲ ಉತ್ತರ ಕೊಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕ್ರೈಮ್ ಬೀಟ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಈ ಕೃತ್ಯದಲ್ಲಿ ಬಟಾ ಬಯಲಾದವರಿಗೂ ಡ್ರಗ್ಸ್ ಮಾಫಿಯಾದವರ ಕೈವಾಡವಿತ್ತ ಅಥವಾ ಇಂಥ ನೀಚ ಕಾಮ ಒಂದು ಹೆಣ್ಣಿನ ಜೀವನವನ್ನೇ ಬಲಿ ಪಡೆಯಿತ? ಈ ಕನ್ಫ್ಯೂಷನ್ಗೆ ಕನ್ಕ್ಲೂಷನ್ ಕೊಡ್ತೀನಿ, ಈ ಸ್ಟೋರಿ ನೋಡಿ. ಇಷ್ಟು ಸಾಲದೆಂಬಂತೆ ಯುವತಿಯ ಮೊಬೈಲ್ ನಂಬರ್ ತೆಗೆದುಕೊಂಡು ನಾವು ಬಯಸುವ ಸಂದರ್ಭದಲ್ಲಿ ಬರಬೇಕು ಅಂತ ಬೇಡಿಕೆಯನ್ನ ಕೂಡ ಇಡ್ತಾರೆ ಈ ಪಾಪಿಸ್ಟ ರೇಪಿಸ್ಟ್ಗಳು. ಪಾಪ ಯುವತಿ ಸಮಾಜಕ್ಕೆ ವಿಷಯ ತಿಳಿದ್ರೆ ನನ್ನನ್ನ ಕೀಳಾಗಿ ಕಾಣ್ತಾರೆ, ಮನೆಯಲ್ಲಿ ವಿಷಯ ಗೊತ್ತಾದ್ರೆ ದೊಡ್ಡ ಸಮಸ್ಯೆಗಳ ಹೊಳೆಯೇ ಹರಿಬಹುದು ಅಂತ ಹೆದರಿ ಯುವತಿ ವಿಷಯವನ್ನ ಯಾರಲ್ಲೂ ಹೇಳಿಲ್ಲ. ಆದ್ರೆ ಯುವತಿಯ ಮೈ ಮೇಲೆ ಆಗಿದ್ದ ಗಾಯದ ಗುರುತು ಮನೆಯವರಿಗೆ ಈ ಗಂಭೀರ ವಿಷಯ ಗೊತ್ತಾಗುವಂತೆ ಮಾಡ್ತು. ಯುವತಿ ಮತ್ತು ಮನೆಯವರು ಸ್ಥಳೀಯ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ರು. ತೋಟಬೆಂಗರೆ ಹತ್ರ ಹಳೆಯ ಬಾಗಿಲು ಅಂತ ಹೇಳಿ ಒಂದು ಸ್ಥಳಕ್ಕೆ ಒಂದು ಮಹಿಳೆ ಮತ್ತು ಆಕೆ ಜೊತೆಯಲ್ಲಿ ಅವಳ ಸ್ನೇಹಿತ ಒಬ್ಬ, ಅವಳ ಜೊತೆಯಲ್ಲಿ ಕೆಲಸ ಮಾಡೋಂಥವ್ರು ಇಬ್ಬರು ಒಟ್ಟಿಗೆ ಅಲ್ಲಿ ಅಳಿವೆ ಬಾಗಿಲ ಹತ್ರ ಬಂದಿದ್ದಾರೆ. ಅವರನ್ನು ನೋಡಿದಂತಹ ತೋಟಬೆಂಗರಿಯ ಕೆಲ ಹುಡುಗರು ಅವರ ಮೇಲೆ ಒಂದು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಅದು 18ನೇ ತಾರೀಕು ಘಟನೆ ನಡೆದರೂ ಕೂಡ ನಮಗೆ ನಿನ್ನೆವರೆಗೂ ಯಾವುದೇ ಒಂದು ಮಾಹಿತಿ ಬಂದಿರಲಿಲ್ಲ ಪೊಲೀಸ್ ಠಾಣೆಗೆ. ನಿನ್ನೆ ಪೊಲೀಸ್ ಠಾಣೆಗೆ ಮಾಹಿತಿ ಬಂದ ನಂತರ ನಾವು ಆ ಮಹಿಳೆಯನ್ನು ಕರೆಸ್ಕೊಂಡು ವಿಚಾರಣೆ ಮಾಡಿದಾಗ ಮಹಿಳೆ ಹೇಳೋ ಪ್ರಕಾರ 18ನೇ ತಾರೀಕು ಅವಳು ಅವಳ ಸ್ನೇಹಿತನೊಂದಿಗೆ ಅಲ್ಲಿ ಅಳವೆ ಬಾಗಿಲ ಹತ್ರ ಬಂದಾಗ ಅಲ್ಲಿದ್ದಂಥ ಕೆಲವು ಇವರಿಬ್ಬರನ್ನ ನೋಡಿದಂಥ ಕೆಲವು ಹುಡುಗರು ಇವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ನಂತರ ಅವಳು ಬಂಟ್ವಾಳ ಪೊಲೀಸ್ ಠಾಣೆಗೆ ಹೋಗಿ 19ನೇ ತಾರೀಕು ಹೋಗಿ ಹೇಳಿದಾಗ ಅವರು ಇದು ಪಣಂಬೂರಿಗೆ ಬರ್ತದೆ, ಪಣಂಬೂರಿಗೆ ಹೋಗಿ ಫಿರ್ಯಾದಿ ಕೊಡಿ ಅಂತ ತಿಳಿಸಿದ್ದಾರೆ. ಆದರೆ ಅವರು ಇಲ್ಲಿ ಬಂದು ಫಿರ್ಯಾದಿ ಏನು ತಿಳಿಸ್ಲಿಲ್ಲ. ನಿನ್ನೆ ನಮಗೆ ವಿಷಯ ಗೊತ್ತಾಗಿ ನಾವು ಕರೆಸಿದ ಮೇಲೆ ಅವರು ಬಂದು ಈ ಫಿರ್ಯಾದಿ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನು ನಾವು ನಿನ್ನೆ ದಾಖಲು ಮಾಡ್ಕೊಂಡು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತೇನೆ. ಅವಳು 7 ಜನರ ಮೇಲೆ ಈ ಒಂದು ಫಿರ್ಯಾದಿಯಲ್ಲಿ ಹೇಳಿದ್ದಾಳೆ. ಈಗ ನಾವು ಆ 7 ಜನನೂ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ 3 ಜನ ಹುಡುಗರು ಅಪ್ರಾಪ್ತ ವಯಸ್ಸಿನವರಿದ್ದಾರೆ, ಇನ್ನು 4 ಜನ ಮೇಜರ್ ಇದ್ದಾರೆ. 4 ಜನ, ಒಬ್ಬ ಪ್ರಜ್ವಲ್ ಅಂತ ಹೇಳಿ ಸುಮಾರು 25 ವರ್ಷ, ಇನ್ನೊಬ್ಬ ಆದಿತ್ಯ ಅಂತ ಹೇಳಿ 22 ವರ್ಷ, ಇನ್ನೊಬ್ಬ ಅರುಣ್ ಅಂತ ಹೇಳಿ 25 ವರ್ಷ. ಈ ಸದ್ಯ 3 ಜನರದ್ದು ಇದಾಗಿದೆ. ಇನ್ನೂ 3 ಜನರದ್ದು ಅಪ್ರಾಪ್ತ ವಯಸ್ಸಿನವರಿದ್ದಾರೆ. ಅವರ ಒಂದು ಏಜು ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಮುಂದಿನ ಅವ್ರದ್ದು ದಸ್ತಗಿರಿ ಮಾಡ್ತೀವಿ. ಇನ್ನು ಒಬ್ಬ ಇದ್ದಾನೆ, ಒಬ್ಬನಿಗೆ ನಾವು ಅದನ್ನು ಸಿಕ್ಕಿದ್ದಾನೆ ಅವನು, ಬಟ್ ಅವನೇ ಹೌದೋ ಇಲ್ಲ ಅಂತೇಳಿ ನಾವು ಅದನ್ನು ಮಾಡ್ತಾಯಿದ್ವಿ, ಚೆಕ್ ಮಾಡ್ತಾಯಿದ್ವಿ. ಇವಾಗಿನ್ನೂ ಆರೋಪಿಗಳು ಸಿಕ್ಕಿದ್ದಾರೆ ನಮಗೆ. ನಾವು ಆರೋಪಿಗೆ ಮತ್ತು ವಿಕ್ಟಿಮಿಗೆ, ಸಂತ್ರಸ್ತ ಮಹಿಳೆಗೆ ಇನ್ನೂ ನಾವು ಮೆಡಿಕಲ್ಗೆ ಕಳಿಸ್ತೀವಿ. ಅಲ್ಲಿಗೆ ಈಗ ಇನ್ಮೇಲೆ ಇವರಿಗೆ ನಾವು ಮೆಡಿಕಲ್ಗೂ ಕಳಿಸ್ತೀವಿ. ಮೆಡಿಕಲ್ನಲ್ಲಿ ಗೊತ್ತಾಗ್ತದೆ. ಇಲ್ಲ, ಇದರಲ್ಲಿ ಒಬ್ಬನ ಮೇಲೆ ಮಾತ್ರ ಹಿಂದೆ ಒಂದು 324 ಕೇಸ್ ಇದೆ ಅಷ್ಟೇ. ಒಬ್ಬ ಹುಡುಗನ ಮೇಲೆ ಮಾತ್ರ ಒಂದು ಹಳೇದೊಂದು ಕೇಸ್ ಇದೆ, 324 ಕೇಸ್ ಇದೆ. ಅದು ಬಿಟ್ಟರೆ ಬೇರೆ ಯಾರ ಮೇಲೂ ಇಲ್ಲ ಕೇಸ್ ಇಲ್ಲ. ಅವರೇನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಅವರು. ಈಗ ಸದ್ಯಕ್ಕೆ ನಾವು ಕರೆಸಿದ್ದೀವಿ. ಈಗ ಮಹಿಳೆಗೆ ನಾವು ತಕ್ಷಣವೇ ಅವರಿಗೆ ಅವ್ರದ್ರ ಫಿರ್ಯಾದಿ ತೊಗೊಂಡು ಫಿರ್ಯಾದಿಗೆ ನಾವು ಮುಂದೆ ಪ್ರೊಸೆಸ್ಸಲ್ಲಿ. ಪಾಪ ಆ ಪೊಲೀಸಪ್ಪನ ಗ್ರಹಚಾರ ನೆಟ್ಟಗಿರ್ಲಿಲ್ಲ ಅನ್ಸುತ್ತೆ. ಈ ಪ್ರಕರಣ ನಮ್ಮ ಪೊಲೀಸ್ ಠಾಣೆಗೆ ಬರೋದಿಲ್ಲ. ಪ್ರಕರಣ ನಡೆದಿರೋದು ಪಣಂಬೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ನೀವು ಅಲ್ಲಿಗೆ ಹೋಗಿ ಅಂತ ಕೇಸ್ ತೆಗೆದುಕೊಳ್ಳದೆ ವಾಪಸ್ ಕಳಿಸ್ತಾನೆ ಆ ಪೊಲೀಸಪ್ಪ. ಬಳಿಕ ಮಂಗಳೂರು ಪಾಂಡೇಶ್ವರ ಮಹಿಳಾ ಠಾಣೆಗೆ ಸಂಪರ್ಕ ಮಾಡಿ ಗ್ಯಾಂಗ್ ರೇಪ್ ಬಗ್ಗೆ ವಿಷಯ ಹೇಳಿ ತಿಳಿಸ್ತಾರೆ ಪೊಲೀಸರು. ನಂತರ ಕೇಸ್ ಫೈಲ್ ಕೂಡ ಮಾಡ್ತಾರೆ. ಈ ಪಾರ್ಕ್ಗೆ ತುಂಬಾ ಜನ ಬರ್ತಾರೆ.
ಕಾರ್ನಲ್ಲಿ ಬರ್ತಾರೆ, ವ್ಯಾನ್ನಲ್ಲಿ ಬರ್ತಾರೆ, ಬೈಕಲ್ಲಿ, ಸ್ಕೂಟರಲ್ಲಿ ಎಲ್ಲ ಬಂದು ಚಂದದಲ್ಲಿ ಹೋಗ್ತಾರೆ. ಅಲ್ಲಿ ಯಾರಿಗೆ ಏನು ಆಗಲಿಲ್ಲ ಇಷ್ಟರ ತನಕ. ಅದೊಂದು ಇದು ಏನಾಗಿದೆ ನಮಗೆ ಗೊತ್ತಿಲ್ಲ. ನಾವಲ್ಲಿ ಲಾಸ್ಟಿಗೆ ಇರುವುದು. ಇಲ್ಲಿ ಅವರಲ್ಲ ಆ ಕಡೆಯವ್ರು. ನಾವು ಏನು ನಡೆದು ಏನು ತೊಂದರೆ ಇಲ್ಲ. ಇಲ್ಲಿ ಬಂದವ್ರಿಗೆ ಇಷ್ಟರ ತನಕ ಯಾರಿಗೂ ಸಹ ಏನು ತೊಂದರೆ ಆಗಲಿಲ್ಲ. ಹಾಂ, ಇಲ್ಲಿ ಬರ್ತಾರೆ, ಚಂದದಲ್ಲಿ ಹೋಗಿ ಬರ್ತಾರೆ. ಆದರೆ ಇದು ಗೊತ್ತೇ ಇಲ್ಲ ನಮಗೆ ಯಾಕೆ. ನಮಗೆ ಸುದ್ದಿಯಾಗಿ ಈಗಷ್ಟೇ ಇಲ್ಲಿ ಬಂದದ್ದು. ದೂರದವರು ಎಲ್ಲ ತುಂಬ ದೂರದವರೆಲ್ಲ ಎಲ್ಲ ಬರ್ತಾರೆ ಈ ಕಡೆ. ಹಾಂ, ಕಾರ್ನಲ್ಲಿ, ವ್ಯಾನ್ನಲ್ಲಿ ಎಲ್ಲ ಪಾರ್ಕಲ್ಲಿ ಮಕ್ಕಳು ಯಾವಾಗಲೂ ಇಲ್ಲಿ ಆಡ್ತಾ ಇರ್ತಾರೆ. ಯಾವಾಗಲೂ ಅಷ್ಟೇ. ಆಯ್ತು. ಹಾಂ, ಅಲ್ಲ ಆದಿತ್ಯವಾರ ಸಂಡೇ ಎಲ್ಲರೂ ಬರ್ತಾರೆ. ಸಂಡೇ ದಿವಸ ಎಲ್ಲರೂ ಬರ್ತಾರೆ. ಎಲ್ಲ ಬರ್ತಾರೆ ಚಂದದಲ್ಲಿ ಹೋಗ್ತಾರೆ. ಏನಿಲ್ಲ, ನಾವು ನೋಡಿದ ಮಟ್ಟಿಗೆ ನಾವು ಸಹ ಯಾವಾಗಲೂ ಅಪರೂಪದಲ್ಲಿ ಇಲ್ಲಿ ಬರ್ತೇವೆ. ಬಾಲವನಕ್ಕೆ ಬರ್ತೇವೆ, ಆ ಕಡೆ ತಿರುಗಲಿಗೆ ಯಾವಾಗ ಕೂತ್ಕೊಳ್ತೇವೆ. ಆ ಕಡೆ ಹೋಗಿ ಸಂಜೆ ಒಂದು 5 ಗಂಟೆಗೆ ಬಂದರೆ ಒಂದು 6:30 ತನಕ ಕೂತ್ಕೊಳ್ತೇವೆ. ಆಮೇಲೆ ಬರ್ತೇವೆ. ಸ್ವಲ್ಪ ಹೊಯ್ಗೆ ಬೇಕು ನಮಗೆ ಕೊಂಡೋಗ್ಲಿಕ್ಕೆ, ಮನೆಗೆ ಅಂಗಲಕ್ಕೆ ಹಾಕಲಿಕ್ಕೆ. ಹಾಂ, ತುಂಬ ಜನ ಬರ್ತಾರೆ. ಎಲ್ಲರೂ ಬರ್ತಾರೆ, ತಿರ್ಗಾಡೋರು ಎಲ್ಲ ಬರ್ತಾರೆ. ಅವರಷ್ಟಿಗೆ ಹೋಗ್ತಾರೆ. ಏನು ತೊಂದರೆ ಆಗಲಿಲ್ಲ ಇಷ್ಟರ ತನಕ ಯಾರಿಗೂ ಸಹ. ಅಷ್ಟೇ ಆಯಿತು. ನಮಗೇನು ಗೊತ್ತಿಲ್ಲ. ನಾವು ಆ ಲಾಸ್ಟಿಗೆ ಇರುವುದಲ್ಲ. ಏನಲ್ಲಿ ಏನಾದರೂ ಗೊತ್ತಾಗೋದಿಲ್ಲ ನಮಗೆ. ಅಷ್ಟು ಅಲ್ಲಿದ್ದೆ ನಾನು ಲಾಸ್ಟ್ ಮನೆಗೆ. ಹಾಗೆ ನಾವೀಗ ಎಲ್ಲರೂ ಹೋಗ್ತಾರೆ ಅಲ್ಲಿ. ಅದೇನು ಅಂತೇಳಿ ಕೇಳು, ಹೀಗೆ ಅಂತ ಬನ್ನಿ ಹೋಗು ನೋಡು ಅಂತೇಳಿ ನನ್ನ ಫ್ರೆಂಡನ್ನು ಕರ್ಕೊಂಡು ಬಂದದ್ದು ನಾನು. ಅಷ್ಟೇ, ಅಂತೇನಿಲ್ಲ. ಅದು ಸುದ್ದಿ ಉಂಟು. ಯಾರು ಅಂತೇಳಿ ಹೆಸರು ಸಹ ಗೊತ್ತಿಲ್ಲ. ಅವರ ಪರಿಚಯನೂ ನನಗಿಲ್ಲ. ನಾನು ಲಾಸ್ಟಿಗೆ ಇರುವುದನ್ನು ಹೇಳಿದ್ದೇನಲ್ಲ, ಆ ಕಡೆ ಇರುವುದಂತೇಳಿ ಅಷ್ಟೇ. ತಮ್ಮ ಕೆಲಸ ಆರಂಭಿಸಿದ ಪೊಲೀಸರು ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಮಿಂಚಿನ ಕಾರ್ಯಾಚರಣೆ ಮಾಡ್ತಾರೆ. ತೋಟ ಬೆಂಗ್ರೆ ಗ್ರಾಮಸ್ಥರ ಸಹಾಯದೊಂದಿಗೆ ಸ್ಥಳೀಯ ಕೆಲವೊಂದು ಯುವಕರನ್ನ ಬಂಧಿಸ್ತಾರೆ ಪೊಲೀಸರು. ಇನ್ನುಳಿದವರನ್ನ ಬಂಧಿಸೋದು ಕಷ್ಟದ ಮಾತಲ್ಲ. ಅದರಲ್ಲೂ ನೋವಿನ ಸಂಗತಿ ಅಂದ್ರೆ 3 ಜನ ಅಪ್ರಾಪ್ತ ಬಾಲಕರು ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿಗಳಾಗಿರೋದು. ಇದಕ್ಕೆಲ್ಲ ಈ ಡ್ರಗ್ ಮಾಫಿಯಾ, ಡ್ರಗ್ ಅಡಿಕ್ಟ್ ಆಗಿ ಇಂತಹ ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅನುಮಾನಗಳಿದೆ. ಮಂಗಳೂರು ಸ್ಮಗ್ಲಿಂಗ್ನ ತಾಣವಾಗಿದೆ ಅನ್ನುವ ಸಂಶಯ ಕೂಡ ವ್ಯಕ್ತವಾಗಿದೆ. ಈ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ತುಂಬ ಜನ ಬೀಚಿಗೆ ಟೂರಿಸ್ಟ್ನ ಬರ್ತಾರೆ. ಅವರಷ್ಟಕ್ಕೆ ಬಂದು ಇಲ್ಲಿ ಕೆಲವು ವೀಕ್ಷಣಾ ಪ್ಲೇಸ್ ಉಂಟು, ಅದನ್ನು ನೋಡಿ ಹೋಗ್ತಾರೆ. ಇದು ಮೊದಲ ಬಾರಿಗೆ ಆಗೋದು ನಮ್ಮ ಊರಲ್ಲಿ ಇಂಥ ಇನ್ಸಿಡೆಂಟ್ ಮೊದಲ ಬಾರಿಗೆ ಆಗೋದು. ಅದಕ್ಕೆ ಕಾರಣ ಈ ಸಣ್ಣ ವಯಸ್ಸಿನಲ್ಲಿ ಕೆಲವರು ಗಾಂಜಾ ಚಟಕ್ಕೆಲ್ಲ ಬಿದ್ದು, ಮತ್ತು ಇಲ್ಲಿ ಯಾವಾಗ ಹುಡುಗರಲ್ಲ ಔಟ್ಸೈಡಿಂದ ಬಂದು ಇಲ್ಲಿ ಗಾಂಜಾ ಎಲ್ಲ ತರ್ತಾರೆ. ಅದು ಡಿಪಾರ್ಟ್ಮೆಂಟಿಗೆ ಕೂಡ ಗೊತ್ತುಂಟು. ಅದಕ್ಕೆ ಹುಡುಕ್ತಿದ್ದಾರೆ ಡಿಪಾರ್ಟ್ಮೆಂಟ್ ಕೂಡ. ಮತ್ತು ಲಾಸ್ಟ್ ಟೈಮ್ ಇಲ್ಲಿ ಖುದ್ದು ಕಮಿಷನರ್ ಬಂದು ಈ ಭಾಗದಲ್ಲಿ ಇದು ಪೋರ್ಟ್ ಆದ್ದರಿಂದ ಇಲ್ಲಿ CC ಕ್ಯಾಮರಾ ಅಳವಡಿಸಲಿಕ್ಕೆ ಹೇಳಿದ್ದಾರೆ, ಬೀಚ್ ಕಡೆ ಮತ್ತು ಪೋರ್ಟ್ ಡಾಕ್ ಇದರಲ್ಲೆಲ್ಲ. ಆದರೆ CC ಕ್ಯಾಮರಾ ಪಾಸಾಗಿದೆ, 1 ತಿಂಗಳಲ್ಲಿ ಪಾಸಾಗಿದೆ. ಅದು ಇಲ್ಲಿ ಸ್ಥಳೀಯ ಒಬ್ಬ ಒಬ್ಜೆಕ್ಷನಿಂದ ಆ CC ಕ್ಯಾಮರಾ ಬರಲಿ ಇವಾಗೆ. ಹಾಗೆ ಅದು CC ಕ್ಯಾಮರಾ ಇದ್ದರೆ ಸ್ವಲ್ಪ ಜನ ಎದುರುತ್ತಿದ್ದು. ಕರೆಕ್ಟ್ ಮಾಹಿತಿ ಇಲ್ಲ. ಅದೇ ಒಂದು 5-6 ಜನ ಅರೆಸ್ಟ್ ಮಾಡಿದ್ದಾರಂತೆ. ಇನ್ನೂ ಕೂಡ ಆರೋಪಿಗಳನ್ನು ಹುಡುಕ್ತಿದ್ದಾರೆ ಅಂತ ಒಂದು ಮೆಸೇಜ್ ಉಂಟು. ಅದು ಕನ್ಫರ್ಮ್ ಮೆಸೇಜ್ ಇಲ್ಲ. ಹಾಗೆ ಈ ಗ್ಯಾಂಗ್ ರೇಪ್ ಪ್ರಕರಣ ತಡವಾಗಿ ಬೆಳಕಿಗೆ ಬರುತ್ತೆ. ಬೆಳಕಿಗೆ ಬಂದದ್ದೇ ತಡ, ಒಮ್ಮೆಗೆ ಮಂಗಳೂರು ಬೆಚ್ಚಿ ಬೀಳುತ್ತೆ. ಕೃತ್ಯ ಎಸಗಿದ 7 ಮಂದಿಯನ್ನ ಕೂಡಲೇ ಬಂಧಿಸಿದ ಪೊಲೀಸರಿಗೆ ಶ್ಲಾಘನೆ ವ್ಯಕ್ತಪಡಿಸುತ್ತಾರೆ ಮಂಗಳೂರಿನ ಜನರು. ಸಚಿವ UT ಖಾದರ್ ಕೂಡ ಪೊಲೀಸ್ ಇಲಾಖೆಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ. ತನಿಖೆ ನಡೆಸಿದ ಆರೋಪಿಗಳನ್ನ ಬಂಧಿಸಿದ ಪೊಲೀಸ್ ಪೇದೆಗಳಿಗೆ 1 ಲಕ್ಷ ಬಹುಮಾನ ನೀಡ್ತಾರೆ. ಅಲ್ಲದೆ ಕೇಸ್ ಮಾಡಲು ಹಿಂದೇಟು ಹಾಕಿದ ಪೊಲೀಸ್ನನ್ನ ಕೂಡ ಸಸ್ಪೆಂಡ್ ಮಾಡ್ತಾರೆ. ಯಾವುದೇ ಕಂಪ್ಲೇಂಟ್ ಬರದಿದ್ದರೂ ಕೂಡ ಕೆಲವು ಮಾಹಿತಿ ಸಿಕ್ಕ ತಕ್ಷಣ ಅದನ್ನು ಕರ್ತವ್ಯ ನಿರತರಾಗಿದ್ದುಕೊಂಡು ನಮ್ಮ ಕಮಿಷನರ್ ಎಲ್ಲ ಒಂದು ಒಪ್ಪಿಗೆ ಪಡೆದುಕೊಂಡು ಒಂದು ಸೋಮೋಟವಾಗಿ ಕೇಸ್ ದಾಖಲು ಮಾಡೋದು ಮಾತ್ರ ಅಲ್ಲ, ನೈಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಿ ತಕ್ಕವಾದ ಶಾಸ್ತಿ ಮಾಡಿ ಇವತ್ತು ಎಲ್ಲರಿಗೊಂದು ಇಲಾಖೆಯ ಮೇಲೆ ಇವತ್ತು ಒಂದು ಗೌರವ ಮತ್ತು ವಿಶ್ವಾಸ ಬರುವ ರೀತಿಯಲ್ಲಿ ಮತ್ತು ಸಮಾಜದ ಶಕ್ತಿಗಳಿಗೆ ಒಂದು ಭಯದ ಮತ್ತು ಹೆದರಿಕೆ, ತಪ್ಪು ಮಾಡಲಿಕ್ಕೆ ಹೆದರಿದ ವಾತಾವರಣ, ಜನಸಾಮಾನ್ಯರಿಗೆ ಒಂದು ಶಾಂತ ಸಮಾಜದ ಇದೊಂದು ಫೌಂಡೇಶನ್, ಒಂದು ವೇದಿಕೆ ಆಗಿದೆ. ಅದಕ್ಕಾಗಿ ನಾವು ಜಿಲ್ಲೆಯ ಎಲ್ಲರ ಜನತೆಯ ಪರವಾಗಿ ನಾವು ಇವತ್ತು ಅಭಿನಂದಿಸುವ ಪ್ರೋತ್ಸಾಹ ಮೊನ್ನೆ ಹೇಳಿದಾಗೆ ನಾವು ಕೊಡ್ತಾ ಇದ್ದೇವೆ. ನಮ್ಮ ಕಮಿಷನರ್ ಹಾಗೆ ಎಲ್ಲ ವಿಚಾರಗಳನ್ನು ನಮ್ಮ ಗೃಹ ಸಚಿವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ತಿಳಿಸಲಾಗುವುದು. ನಮ್ಮ ಅಲ್ಲಿಂದ ಏನಾದರೂ ಪ್ರೋತ್ಸಾಹ ಕೊಡುವ ಪ್ರಯತ್ನ ಮಾಡ್ತೀವಿ.
ಸಂತ್ರಸ್ತ ಯುವತಿ ಪರಿಶಿಷ್ಟ ಜಾತಿಗೆ ಸೇರಿದವರಿಂದ ದಲಿತ ಸಂಘಟನೆಗಳು ಯುವತಿಯ ಪರ ನಿಂತು ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತಾರೆ. ಯುವತಿಗೆ ಪರಿಹಾರ ನೀಡಬೇಕು ಎಂಬ ಬೇಡಿಕೆಯನ್ನು ಕೂಡ ಇಡ್ತಾರೆ. ಅಷ್ಟೇ ಅಲ್ಲ, ಆ 7 ಮಂದಿ ಕಾಮುಕ ಪರ ಯಾರು ವಕಾಲತ್ತು ಮಾಡಿಕೊಡುದು ಅಂತ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘಟನೆ ಮಂಗಳೂರು ವಕೀಲರ ಸಂಘಕ್ಕೆ ಮನವಿಯನ್ನ ಕೂಡ ಮಾಡ್ತಾರೆ. ಮುಂದೇನಾಗುತ್ತೆ ಅನ್ನೋದನ್ನ ನ್ಯಾಯಾಲಯವೇ ಹೇಳಬೇಕಾಗಿದೆ. ಅಲ್ಲಿಯವರೆಗೆ ಕಾಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಆದ್ರೆ ಆದಷ್ಟು ಬೇಗ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅನ್ನೋದೇ ಪ್ರತಿಯೊಬ್ಬರ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಾರತ ಹೆಣ್ಣನ್ನ ಪೂಜಿಸುವ ದೇಶ. ಒಂದು ದೇವಸ್ಥಾನದಲ್ಲಿ ಹೆಣ್ಣಿಗೆ ಪೂಜೆ ಮಾಡಿದರೆ ಮತ್ತೊಂದು ಕಡೆ ಹೆಣ್ಣನ್ನ ದಾರುಣವಾಗಿ ಅತ್ಯಂತ ದಯಾನೀಯವಾಗಿ ಅತ್ಯಾಚಾರ ಮಾಡಿ ಹೊಸಕಿ ಹಾಕ್ತಾರೆ. ಅಷ್ಟು ಕೀಳುಮಟ್ಟಕ್ಕೆ ಇಳಿದಾಗಿದೆ ಇಂದಿನ ಯುವ ಪೀಳಿಗೆ. ಕಾನೂನು ವ್ಯವಸ್ಥೆ ಇರುವುದು ಅಷ್ಟೇ, ಕೇವಲ ಕಾನೂನಿನ ಸಂಪುಟದಲ್ಲಿ ಕಾನೂನು ಇದೆ ಬಿಟ್ಟರೆ ತೋರಿಸೋದಕ್ಕೆ ಮಾತ್ರ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಲ್ಲ. ಇದೇ ಈ ಹೊತ್ತಿನ ಕ್ರೈಮ್ ಬೇಟ್. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.